ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಭಟ್. ಇವತ್ತು ನಾವು ನರಿಂಗಾಣದ ಯನಪೋಯ ನ್ಯಾಚುರೋಪತಿ ಹಾಗೂ ಯೋಗ ಆಸ್ಪತ್ರೆ ಇಲ್ಲಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಜಲಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಯನಪೋಯ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಕಾಲೇಜು ಇಲ್ಲಿನ ಲೆಕ್ಚರರ್ ಹಾಗೆ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ವಿನಯ್. ಇವರನ್ನ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ನಮಸ್ತೆ ಡಾಕ್ಟರ್, ಮೊದಲಿಗೆ ಈ ಜಲಚಿಕಿತ್ಸೆ ಅಂದ್ರೇನು? ಜಲಚಿಕಿತ್ಸೆ ಅಂದರೆ ನಾವು ಈಗ ಹಿರಿಯರು ಹೇಳ್ತಾರೆ ಆಪೋ ವೈ ಭೇಷಜಂ ಅಂತ. ಅಂದರೆ ಈ ಜಲದಿಂದ ಸರ್ವರೋಗವನ್ನು ನಾವು ನಿವಾರಿಸಬಹುದು ಅಂತ. ಹಾಗಾಗಿ ಈ ನೀರನ್ನು ನಾವು ಉಪಯೋಗಿಸಿಕೊಂಡು ಹಲವು ರೋಗಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ನಾವು ಕೆಲವೊಂದು ಕಂಡೀಷನ್ಸಲ್ಲಿ ಅಥವಾ ಅವರ ರೋಗಕ್ಕೆ ಅನುಗುಣವಾಗಿ ನಾವು ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತೇವೆ. ಅದರಿಂದಾಗಿ ನಾವು ಈ ಜಲಚಿಕಿತ್ಸೆ ತುಂಬ ಉಪಕಾರಿಯಾಗಿದೆ ಎಂದು ಕಂಡು ಬಂದಿದೆ ನಮಗೆ. ಹಾಗಾದರೆ ಈ ಜಲಚಿಕಿತ್ಸೆ ಮತ್ತು ಪ್ರಕೃತಿ ಚಿಕಿತ್ಸೆ ಇದರ ನಡುವಿನ ಸಂಬಂಧ ಏನು ಡಾಕ್ಟರ್? ಈಗ ಪ್ರಕೃತಿ ಚಿಕಿತ್ಸೆ ಅಂದರೆ ನಾವು ಪ್ರಕೃತಿಯಿಂದ ದೊರೆತಂತಹ ಉತ್ಪನ್ನಗಳಿಂದ ನೀಡುವಂತಹ ಚಿಕಿತ್ಸೆಗೆ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ತೇವೆ. ಈ ಜಲ ಅನ್ನುವುದು ಪಂಚಮಹಾಭೂತಗಳಲ್ಲಿ ಒಂದು ಉತ್ಪನ್ನ ಅಂತಲೇ ಅಂದ್ಕೊಳ್ಳೋಣ. ಈಗ ಅಂದರೆ ಈ ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ್ ಅಂತ ಹೇಳ್ತೇವೆ. ಅದರಲ್ಲಿ ಆಪ್ ಅನ್ನುವಂಥದ್ದು ಜಲ. ಸೊ ಈ ಜಲದಿಂದ ನಾವು ಚಿಕಿತ್ಸೆ ಕೊಡುವ ಕಾರಣ ಈ ಪ್ರಕೃತಿಗೂ ಮತ್ತು ಜಲಕ್ಕಿರುವಂಥ ನಂಟು ಇದೆ ಎಂದು ನಾವು ಹೇಳ್ತೇವೆ. ಹಾಗೆ ಡಾಕ್ಟರ್, ಈ ಜಲಚಿಕಿತ್ಸೆಯ ಉಲ್ಲೇಖ ಹಾಗೆ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಈಗ ಜಲಚಿಕಿತ್ಸೆಯ ಉಲ್ಲೇಖದ ಬಗ್ಗೆ ನಾವು ನೋಡುತ್ತಾ ಹೋದರೆ ವೇದ ಕಾಲಗಳಿಂದಲೂ ನಮ್ಮ ಭಾರತೀಯ ಪುಸ್ತಕಗಳಲ್ಲಿ ಉಲ್ಲೇಖವಿದೆ. ಈಗ ನಾವು ಗಂಗಾದೇವಿಯನ್ನು ನೀರಿನ ದೇವತೆ ಅಂತ ಹೇಳಿಯೇ ಪೂಜಿಸುತ್ತೇವೆ. ಅದು ಒಂದು ರೀತಿಯಾದಂತಹ ಹಿಸ್ಟ್ರಿ ಆದದ್ದು. ಅದೇ ರೀತಿ ಈಗ ನಾವು ಹೈಡ್ರೋಥೆರಪಿ ಅಥವಾ ಈ ಜಲಚಿಕಿತ್ಸೆ ಅನ್ನೋ ವರ್ಡನ್ನು ಕಾಯಿನ್ ಮಾಡಿದ್ದು 1826ರಲ್ಲಿ. ಅದು ಜರ್ಮನಿನ ಒಬ್ಬ ವ್ಯಕ್ತಿ, ಅಂದರೆ ಡಾಕ್ಟರ್ ವಿನ್ಸೆಂಟ್ ಪ್ರಿಸ್ನಿಟ್ಸ್ ಅನ್ನುವಂತಹ ವ್ಯಕ್ತಿ. ಈ ವ್ಯಕ್ತಿ ಏನು ಮಾಡಿದ್ದ ಅಂದರೆ ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ ಆದಂತಹ ಒಂದು ರೋಗ ಸಂಬಂಧಿ ಕಾಯಿಲೆ ಇತ್ತು ಅವನಿಗೊಂದು. ಆ ಕಾಯಿಲೆಯಲ್ಲಿ ಅವನು ಈ ನೀರಿನ ಚಿಕಿತ್ಸೆಯನ್ನು ಪಡೆದುಕೊಂಡು ಅವನಿಗೆ ಗುಣಮುಖವಾದ ಕಾರಣ ಅವನು ಆ ಚಿಕಿತ್ಸೆಯನ್ನು ಇತರರಿಗೂ ಪಸರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಆದ್ದರಿಂದಲೇ ಈ ಚಿಕಿತ್ಸೆ ಬಹಳ ವೇಗವಾಗಿ ಹೊರ ದೇಶದಲ್ಲಿ ಹರಡ್ತಾ ಹೋಯಿತು. ಇದಕ್ಕಿಂತ ಮುಂಚೆ ನೋಡುವುದಾದರೆ ಹಿಪೋಕ್ರೇಟ್ಸ್ ಅಂತ ಹೇಳುವಂತಹ ವೈದ್ಯರಾಗಿರಬಹುದು, ಸೆಲ್ಸಿಯಸ್ ಅಂತ ಹೇಳುವಂಥ, ಹೀಗೆ ಹಲವಾರು ವೈದ್ಯರುಗಳು ಇವರಿಂದ ಮುಂಚೆಯೇ ಟ್ರೀಟ್ಮೆಂಟ್ ಆಗಿ ಈ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ, ನೀರಿನಿಂದ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ಪ್ರಚಲಿತವಾಗಿ ಎಲ್ಲೂ ಹೇಳ್ತಾ ಹೋಗಿರಲಿಲ್ಲ ಅಥವಾ ಅದಕ್ಕೊಂದು ವರ್ಡನ್ನು ಟರ್ಮ್ ಮಾಡಿರಲಿಲ್ಲ. ಇದನ್ನು ಟರ್ಮ್ ಮಾಡಿದ್ದು ವಿನ್ಸೆಂಟ್ ಪ್ರಿಸ್ನಿಟ್ಸ್ ಅಂತ ವ್ಯಕ್ತಿ. ಹಾಗಾಗಿ ನಮ್ಮ ಭಾರತದಲ್ಲಿ ನೋಡೋದಿದ್ರೆ ಮಹಾತ್ಮ ಗಾಂಧಿ ನಮ್ಮ ಭಾರತದ ಪಿತಾಮಹರು ಅಂತ ಹೇಳ್ತೇವೆ. ಅವರು ಕೂಡ ಈ ಜಲಚಿಕಿತ್ಸೆಯ ಬಗ್ಗೆ ಅನೇಕ ಪುಸ್ತಕಗಳಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗಾಗಿ ನಾವು ಇದಕ್ಕೆ ಹೇಳ್ತೇವೆ ಈ ಜಲಚಿಕಿತ್ಸೆ ಬಹಳ ಉತ್ತಮ ರೀತಿಯಾದಂತಹ ಫಲಿತಾಂಶ ನೀಡುತ್ತಿದೆ ಅಂತ ಹಲವು ಪುಸ್ತಕಗಳಲ್ಲಿ ಅದರ ಬಗ್ಗೆ ಉಲ್ಲೇಖವಿದೆ. ಓಕೆ. ಹಾಗೆ ಈ ಜಲಚಿಕಿತ್ಸೆ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಡಾಕ್ಟರ್? ಈಗ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳ್ತೇವೆ ವಿ ಆರ್ ಗೋಯಿಂಗ್ ಫಾರ್ ಅ ಹೋಲಿಸ್ಟಿಕ್ ಅಪ್ರೋಚ್ ಅಂತ. ಅಂದರೆ ನಾವು ಒಂದು ರೋಗಿಯನ್ನು ಅಥವಾ ರೋಗವನ್ನು ಟ್ರೀಟ್ ಮಾಡುವ ಒಂದು ರೋಗಿಯನ್ನು ಪರಿಪೂರ್ಣವಾಗಿ ನಾವು ಟ್ರೀಟ್ ಮಾಡ್ತೇವೆ. ಆವಾಗ ಏನಾಗ್ತದೆ ಅಂದರೆ ನಾವು ಒಂದು ಡಿಸೀಸ್ ವೈಸ್ ಟ್ರೀಟ್ ಮಾಡುವಂಥದ್ದಲ್ಲ. ಈಗ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಮೊದಲಿಗೆ ಹೇಳಿದಾಗ ಏನು ಹೇಳ್ತೇವೆ ಅಂದರೆ ಕಲ್ಮಶಗಳು ಅಥವಾ ಟಾಕ್ಸಿನ್ಸ್ ತುಂಬುವುದರಿಂದ ದೇಹದಲ್ಲಿ ರೋಗಗಳು ಉತ್ಪತ್ತಿಯಾಗುತ್ತವೆ ಅಂತ. ಈ ಕಲ್ಮಶಗಳನ್ನು ದೇಹದಿಂದ ಹೊರಗಡೆ ಹಾಕಲು ಜಲಚಿಕಿತ್ಸೆ ಬಹಳ ಪರಿಣಾಮಕಾರಿಯಾಗಿದೆ. ಈಗ ಕೊಲೋನ್ ಹೈಡ್ರೋಥೆರಪಿ ಆಗಿರಬಹುದು, ಎನಿಮಾ ಆಗಿರಬಹುದು, ಹೀಗೆ ಕೆಲವೊಂದು ನಮ್ಮ ಜಠರ ಸಂಬಂಧಿ ಆರ್ಗನ್ಸನ್ನು ಕ್ಲೀನ್ ಮಾಡುವಂತಹ ಪ್ರಕ್ರಿಯೆ ಈ ಜಲದಿಂದ ಸಾಧ್ಯವಿದೆ. ಹಾಗಾಗಿ ಈ ಕಲ್ಮಶಗಳನ್ನು ದೇಹದಿಂದ ಹೊರಗಡೆ ಹಾಕುವ ಕಾರಣ ನಾವು ನಮ್ಮಲ್ಲಿ ಆ ಕಲ್ಮಶಗಳನ್ನು ಕಮ್ಮಿ ಮಾಡುವುದರಿಂದ ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ರೋಗಗಳು ಬಾರದೇ ಇರುವ ಹಾಗೆ ನೋಡಿಕೊಳ್ಳಲು ಈ ಜಲಚಿಕಿತ್ಸೆ ಬಹಳ ಪರಿಣಾಮಕಾರಿಯಾಗಿದೆ. ಡಾಕ್ಟರ್, ಈ ಜಲಚಿಕಿತ್ಸೆ ನೀಡುವ ವಿಧಾನ ಹೇಗೆ? ಈಗ ಮೊದಲಿಗೆ ಒಬ್ಬ ವ್ಯಕ್ತಿ ಅಥವಾ ರೋಗಿ ನಮ್ಮಲ್ಲಿ ಬಂದ ಕೂಡಲೇ ಅವರನ್ನು ಒಂದು ವೈದ್ಯರ ಹತ್ರ ಕಳಿಸ್ತೇವೆ. ಆ ವೈದ್ಯರೊಟ್ಟಿಗೆ ಸಮಾಲೋಚನೆ ನಡೆಸಿದ ಬಳಿಕ ಅವರಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಇದೆ ಅಂತ ನೋಡಿಕೊಂಡು ಆ ಸಮಸ್ಯೆಗೆ ಅನುಗುಣವಾಗಿ ನಾವು ಈ ಚಿಕಿತ್ಸೆಯನ್ನು ಹೇಳ್ತೇವೆ. ಈಗ ನಮ್ಮಲ್ಲಿ ಹಲವಾರು ಚಿಕಿತ್ಸೆಗಳಿವೆ. ಈಗ ಹಿಬ್ಬಾತ್ ಅಂತ ಹೇಳ್ತೇವೆ,
ಅಥವಾ ಬೆನ್ನುಹುರಿ ಸ್ನಾನ ಅಥವಾ ಸ್ಪೈನಲ್ ಬಾತ್ ಅಂತ ಹೇಳ್ತಾರೆ. ಹೀಗೆ ಹಲವಾರು ವಿಚಿ ಶವರ್, ಅಂಡರ್ ವಾಟರ್ ಮಸಾಜ್, ಈ ಥರ ಸುಮಾರು ಚಿಕಿತ್ಸೆಗಳಿವೆ. ಆದರೆ ಎಲ್ಲ ಚಿಕಿತ್ಸೆಗಳನ್ನು ಎಲ್ಲ ರೋಗಿಗಳಿಗೂ ನೀಡುವಂಥ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಈ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ನಾವು ಅವರಿಗೆ ನಿಗದಿಪಡಿಸ್ತೇವೆ ಇಂತಹ ಟ್ರೀಟ್ಮೆಂಟನ್ನು ಇಂತಿಷ್ಟು ನಿಮಿಷಗಳ ಕಾಲ ತೆಗೆದುಕೊಳ್ಬೇಕು ಅಂತ. ಆ ರೀತಿಯಾಗಿ ನಾವು ಚಿಕಿತ್ಸಕರ ಉಪಸ್ಥಿತಿಯಲ್ಲಿ ಈ ಚಿಕಿತ್ಸೆಗಳನ್ನು ನೀಡ್ತಾ ಹೋಗ್ತೇವೆ. ಹಾಗೆ ಡಾಕ್ಟರ್, ಈ ಜಲಚಿಕಿತ್ಸೆಯನ್ನು ಯಾವ ರೀತಿ ನೀಡ್ಬೋದು? ನಮ್ಮಲ್ಲಿ ಈಗ ಹಲವಾರು ಚಿಕಿತ್ಸೆಗಳು ಲಭ್ಯವಿದೆ ಈ ಆಸ್ಪತ್ರೆಯಲ್ಲಿ. ಈಗ ನೋಡ್ತಿದ್ರೆ ಹಿಪ್ ಬಾತ್ ಅಂತ ಹೇಳ್ತೇವೆ, ಅದು ಕಟಿ ಸ್ನಾನ. ಈ ಹಿಪ್ಪನ್ನು ನಾವು ನೀರಲ್ಲಿ ಮುಳುಗಿಸುವಂಥದ್ದು ಸ್ವಲ್ಪ ಭಾಗ ಮಾಡಿ. ಅದೇ ರೀತಿ ಸ್ಪೈನಲ್ ಸ್ಪ್ರೇ ಅಂತ ಇದೆ, ಸ್ಪೈನಲ್ ಬಾತ್ ಅಂತ ಇದೆ, ಮತ್ತು ವಿಚಿ ಶವರ್ ಅಂತ ಇದೆ, ಅಂಡರ್ ವಾಟರ್ ಮಸಾಜ್ ಅಂತ ಇದೆ, ಹೀಗೆ ಹೈಡ್ರೋ ಡಿಲಕ್ಸ್ ಮಸಾಜ್, ವರ್ಲ್ಪೂಲ್ ಬಾತ್, ಈ ಥರ ಕೆಲವೊಂದು ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡ್ಕೊಂಡು ಕೊಡುವಂತಹ ಚಿಕಿತ್ಸೆಗಳಿವೆ. ಇದರಲ್ಲಿ ನಾವು ಅವರನ್ನು ದೇಹದ ಭಾಗವನ್ನು ನಾವು ನೀರಿನಲ್ಲಿ ಮುಳುಗಡೆ ಮಾಡಿ ದೇಹದ ಎಷ್ಟು ಭಾಗಕ್ಕೆ ಈ ಚಿಕಿತ್ಸೆ ಲಭ್ಯ ಬೇಕು ಅನ್ನೋದನ್ನು ನೋಡಿಕೊಂಡು ಅವರಿಗೆ ಈ ಚಿಕಿತ್ಸೆನ ನಾವು ನೀಡ್ತಾ ಹೋಗ್ತೇವೆ. ಹಾಗೆ ಈ ಜಲಚಿಕಿತ್ಸೆಗೆ ಎಷ್ಟು ಉಷ್ಣಾಂಶ ಇರುವಂತಹ ನೀರನ್ನು ಬಳಸ್ತೀವಿ? ಈ ಜಲಚಿಕಿತ್ಸೆಯಲ್ಲಿ ನಾವು 3 ವಿಧಗಳಾಗಿ ಹಾಟ್, ಕೋಲ್ಡ್ ಮತ್ತು ನ್ಯೂಟ್ರಲ್ ಅಂತ ಹೇಳ್ತೇವೆ. ಹಾಟ್ ಅಂದರೆ ಅರೌಂಡ್ 38 to 42 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಕೋಲ್ಡ್ ಅಂತ ಹೇಳಿದ ಕೂಡಲೇ 18 ರಿಂದ 24 ಡಿಗ್ರಿ, ಅರೌಂಡ್ 18 to 24 ಡಿಗ್ರಿ ಸೆಲ್ಸಿಯಸ್. ವೆರಸ್ ನ್ಯೂಟ್ರಲ್ ಅಂತ ಹೇಳುವಾಗ ನಾವು 32 to 36 ಡಿಗ್ರಿ ಸೆಲ್ಸಿಯಸ್, ಇಷ್ಟು ಉಷ್ಣಾಂಶದಲ್ಲಿ ನಾವು ತಾಪಮಾನವನ್ನು ಕಾಪಾಡ್ತಾ ಹೋಗ್ತೇವೆ. ಈ ತಾಪಮಾನದಿಂದ ದೇಹದಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದಲೇ ನಮಗೆ ಅದರಲ್ಲಿ ಉತ್ತಮ ಫಲಿತಾಂಶ ದೊರೆಯುವಂಥದ್ದು. ಓಕೆ. ಹಾಗೆ ಎಲ್ಲ ಚಿಕಿತ್ಸೆಗೂ ಒಂದೇ ರೀತಿಯ ತಾಪಮಾನದ ನೀರನ್ನು ಬಳಸ್ತೀರಾ, ಅಲ್ಲ ವ್ಯತ್ಯಾಸ ಏನಾದರೂ ಇದೆಯಾ? ಈಗ ನಾವು ಕೆಲವೊಂದು ಇದರಲ್ಲಿ ನೋಡುವಾಗ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ನಾವು ತಾಪಮಾನ ಹೈ ಆಗಿ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋದಿದ್ರೆ ಈ ಸ್ಟೀಮ್ ಬಾತ್ ಅಥವಾ ಹಬೆ ಸ್ನಾನ, ಅದರಲ್ಲಿ ಉಷ್ಣಾಂಶ ಅದು ಸ್ಟೀಮ್ ಆಗಿ ಕನ್ವರ್ಟ್ ಆಗಲಿಕ್ಕೆ 100 ಡಿಗ್ರಿ ಸೆಲ್ಸಿಯಸ್ ಮೇಲೆ ಹೋದ ಮೇಲೆ ಸ್ಟೀಮ್ ಆಗಿ ಬರುವಂಥದ್ದು. ಆ ಸ್ಟೀಮ್ ಏನಾಗ್ತದೆ ಅಂದರೆ ಆ ಸ್ಟೀಮನ್ನು 40 to 42 ಡಿಗ್ರಿ ಸೆಲ್ಸಿಯಸ್ ಈ ಅಂತರದಲ್ಲಿ ನಾವು ಅದನ್ನು ಇರ್ತೇವೆ ಆ ಸ್ಟೀಮ್ ಬಾತ್ ಚೇಂಬರ್ ಒಳಗಡೆ. ಸೊ ಹೀಗೆ ಅದರಲ್ಲಿ ನಮಗೆ ಕೋಲ್ಡ್ ಟೆಂಪರೇಚರನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ನೋಡೋದಿದ್ದರೆ ಈ ಹಿಪ್ ಬಾತ್ ಮುಂತಾದವುಗಳಲ್ಲೆಲ್ಲ ಆದರೆ ನಮಗೆ 3 ರೀತಿಯಂತಹ ತಾಪಮಾನವನ್ನು ಸಹ ಬಳಸ್ತೇವೆ. ಅದು ಕೋಲ್ಡ್, ನ್ಯೂಟ್ರಲ್ ಮತ್ತು ಹಾಟ್ ಅನ್ನೋ ಟೆಂಪರೇಚರಲ್ಲಿ ನಾವು ಬಳಸ್ತಾ ಹೋಗ್ತೇವೆ. ಈಗ ಕೊಲೋನ್ ಹೈಡ್ರೋಥೆರಪಿ ಅಂತ ಇದೆ. ಈ ಥೆರಪಿಯಲ್ಲಿ ಏನಾಗ್ತದೆ ಅಂದರೆ ನಮಗೆ ಹಾಟ್ ಮತ್ತು ಕೋಲ್ಡನ್ನು ಬಳಸ್ತೇವೆ, ನಾವು ವಾರ್ಮ್ ವಾಟರ್ ಬಳಸ್ತೇವೆ. ಅದರ ದೇಹದ ಒಳಕ್ಕೆ ನೀರು ಹೋಗುವ ಕಾರಣ ನಾವು ಅದರಲ್ಲಿ ನಾವು ಟೆಂಪರೇಚರನ್ನು ನಾವು ದೇಹದ ಟೆಂಪರೇಚರಿಂದ ಅಧಿಕವಾಗಿ ಬಳಸೋ ಹಾಗಿಲ್ಲ, ಅದಕ್ಕಿಂತ ಕಮ್ಮಿ ಇರಬೇಕು. ಸೊ ಅದರಲ್ಲಿ ಒಂದು ಸ್ವಲ್ಪ ನಾವು 30 to 36 ಡಿಗ್ರಿ ಮ್ಯಾಕ್ಸಿಮಮ್ ಅಲ್ಲಿ ತನಕ ಹೋಗ್ತಾ ಇರ್ತೇವೆ ಅಷ್ಟೇ. ಹೀಗೆ ಹಲವು ಚಿಕಿತ್ಸೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ತಾಪಮಾನವನ್ನು ಬದಲಿಸ್ತಾ ಹೋಗ್ತೇವೆ. ನಾವು ಸಲಹೆ ಕೊಡ್ತೇವೆ, ಅದನ್ನು ಚಿಕಿತ್ಸಕರ ಉಪಸ್ಥಿತಿಯಲ್ಲಿ ಇದು ಎಲ್ಲ ವ್ಯತ್ಯಾಸಗಳನ್ನು ಮಾಡ್ತಾ ಇರ್ತೇವೆ. ಹಾಗೆ ಡಾಕ್ಟರ್, ಈ ಜಲಚಿಕಿತ್ಸೆಯ ಕಾಲಾವಧಿ ಎಷ್ಟು? ಈಗ ನಾವು ಪ್ರತಿಯೊಂದು ಜಲಚಿಕಿತ್ಸೆಯಲ್ಲೂ ಇಂತಿಷ್ಟು ಸಮಯಗಳ ಕಾಲ ಅಂತ ನೀಡ್ತಾ ಹೋಗ್ತೇವೆ. ಅದು ಕೆಲವೊಂದು ಚಿಕಿತ್ಸೆಗೆ ಅವರ ರೋಗಕ್ಕೆ ಅನುಗುಣವಾಗಿ ವ್ಯತ್ಯಾಸ ಆಗ್ತಾ ಹೋಗ್ತದೆ, ಅಥವಾ ಅವರ ಕೆಪಬಿಲಿಟಿ ಅಂತ ಹೇಳ್ತೇವೆ, ಅವರ ಎಬಿಲಿಟಿ ನೋಡಿಕೊಂಡು, ವ್ಯಕ್ತಿಯ ಎಬಿಲಿಟಿ ನೋಡಿಕೊಂಡು ಇಂತಿಷ್ಟು ಸಮಯಗಳ ಕಾಲ ನಾವು ಕೊಡ್ತಾ ಹೋಗ್ತೇವೆ. ದೀರ್ಘವಾದಂತಹ ಸಮಯ ಅಂತ ಇಲ್ಲ, ಮ್ಯಾಕ್ಸಿಮಮ್ ಅಂದರೆ 30 ರಿಂದ 40 ನಿಮಿಷಗಳ ಕಾಲ. ಈಗ ಕೊಲೋನ್ ಹೈಡ್ರೋಥೆರಪಿ ಇರ್ಬೋದು, ಅದು 30 ರಿಂದ 40 ನಿಮಿಷ. ಅದೇ ತರಹ ಈಗ ನಾವು ಸ್ಟೀಮ್ ಬಾತ್ ಅಥವಾ ಸೋನಾ ಬಾತ್ ಅಂತ ನೋಡೋದಿದ್ರೆ ಅದು 15 ರಿಂದ 20 ನಿಮಿಷಗಳ ಕಾಲ ಕೊಡ್ತಾ ಹೋಗ್ತೇವೆ. ಹಿಪ್ ಬಾತ್ ಎಲ್ಲ ಆದರೆ 7 ರಿಂದ 10 ನಿಮಿಷ, 15 ನಿಮಿಷ. ಇದು ಈ ತಾಪಮಾನದ ಮೇಲೆ ಹೊಂದಿರುತ್ತದೆ ಈ ಟೈಮನ್ನು ಸಹ. ಈ ಕಾಲಾವಧಿ ಅಂತ ಹೇಳೋದು ನಾವೀಗ ಒಂದು ತಾಪಮಾನ ಬಿಸಿಯಾದ ಶಾಖವನ್ನು ಕೊಡುವಾಗ ಯಾವತ್ತು ನಮ್ಮ ಸಮಯ ಕಮ್ಮಿ ಇರ್ತದೆ. ತಣ್ಣೀರು ಅಥವಾ ಇದನ್ನು ಕೊಡುವಾಗ ನಾವು ವ್ಯತ್ಯಾಸ ಮಾಡ್ತಾ ಹೋಗ್ತೇವೆ, ಸ್ವಲ್ಪ ಹೆಚ್ಚಿನ ಸಮಯಗಳ ಕಾಲ ನಾವು ಇದನ್ನು ಕೊಡ್ತಾ ಹೋಗ್ತೇವೆ. ಹಾಗಾಗಿ ಏನು ಸಮಸ್ಯೆ ಆಗದಂತೆ, ಯಾವುದೇ ರೀತಿಯಾದಂತಹ ಅನಾನುಕೂಲ ಆಗದಂತೆ ರೋಗಿಗೆ ಈ ಸಮಯವನ್ನು ನಾವು ನಿಗದಿಪಡಿಸ್ತೇವೆ. ಈ ಸಮಯದಲ್ಲಿ ಏನಾಗ್ತದೆ ಅಂದರೆ ಈ ಇಂತಿಷ್ಟು ಸಮಯ, ಈ 7 ನಿಮಿಷದಲ್ಲಿ ನಮ್ಮ ದೇಹದಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗ್ತಾ ಹೋಗ್ತವೆ. 7 ಅಥವಾ 10 ನಿಮಿಷ. ಪ್ರತಿಯೊಂದು ನೀರಿಗೂ ಅದರದ್ದೇ ಆದಂತಹ ಶಾರೀರಿಕವಾದಂತಹ ಎಫೆಕ್ಟ್ ಅಂತ ಹೇಳ್ತೇವೆ, ಫಿಸಿಯಾಲಜಿಕಲ್ ಎಫೆಕ್ಟ್ಸ್ ಅಂತ ಹೇಳ್ತೇವೆ. ಅದು ನಮ್ಮ ದೇಹದಲ್ಲಿ ಚೇಂಜಸ್ ಆಗ್ತಾ ಹೋಗ್ತದೆ. ಅದಕ್ಕೆ ಇಂತಿಷ್ಟು ಸಮಯಗಳ ಕಾಲ ಅಂತ ಪ್ರತಿಯೊಂದು ಕಾಯಿಲೆಗಳಲ್ಲೂ ನಾವು ನಿಗದಿಪಡಿಸ್ತಾ ಇರ್ತೇವೆ. ಈಗ ನರ ಸಂಬಂಧಿ ಕಾಯಿಲೆಗಳಲ್ಲಿ ಸ್ಪೈನಲ್ ಸ್ಪ್ರೇ ಅಂತ ಕೊಡ್ತೇವೆ. ಅದು ನಾವು ಮ್ಯಾಕ್ಸಿಮಮ್ ಆಫ್ 10 ಮಿನಿಟ್ಸ್ ಅಂತ ಹೇಳ್ತೇವೆ. ಯಾಕಂದರೆ ಅದು ಸ್ಪೈನಲ್, ನಮ್ಮ ಬೆನ್ನುಹುರಿ ಆ ಭಾಗಕ್ಕೆ ಅದನ್ನು ಸ್ಟಿಮ್ಯುಲೇಷನ್ ಕೊಡ್ತಾ ಹೋಗ್ತದೆ. ಆದ್ದರಿಂದ ಅದು 10 ನಿಮಿಷಗಳ ಕಾಲ ಕೊಟ್ಟಷ್ಟು ಅದು ಪುನಶ್ಚೇತನಗೊಳಿಸಲಿಕ್ಕೆ, ದೇಹವನ್ನು ಪೂರ್ತಿಯಾಗಿ ಪುನಶ್ಚೇತನಗೊಳಿಸಲಿಕ್ಕೆ ಬಹಳ ಉಪಕಾರಿಯಾಗಿ ಕಂಡು ಬಂದಿದೆ. ಡಾಕ್ಟರ್, ಈ ಜಲಚಿಕಿತ್ಸೆ ಮಾಡುವಾಗ ಯಾರ ಉಪಸ್ಥಿತಿಯಲ್ಲಿ ಈ ಚಿಕಿತ್ಸೆಯನ್ನು ಮಾಡಬೇಕು? ಇದಕ್ಕೆ ನಾವು ಮನೆಯಲ್ಲಿ ಮಾಡೋದಿದ್ದರೆ ಚಿಕಿತ್ಸೆಗೆ ಯಾವ ರೀತಿಯಾದಂತಹ ಉಪಸ್ಥಿತರು ಬೇಡ. ಆದರೆ ನಾವಿಲ್ಲಿ ಆಸ್ಪತ್ರೆಯಲ್ಲಿ ಮಾಡುವಾಗ ಏನಾಗ್ತದೆ ಅಂದರೆ ಯಾವುದಾದ್ರೂ ರೀತಿಯಾದಂತಹ ಅನಾನುಕೂಲಗಳು ಆಗ್ತಿದೆ ಅಂತ ಆದರೆ ಈ ಚಿಕಿತ್ಸಕರನ್ನು ಇಟ್ಕೊಂಡಿರ್ತೇವೆ ನಾವು, ಈ ಥೆರಪಿಸ್ಟ್ ಅಂತ ಹೇಳುವವರು.
ಅವ್ರೇನು ಮಾಡ್ತಾರೆ ಅಂದರೆ ಈ ಸಮಯವನ್ನು ನೋಡ್ತಾ ಹೋಗ್ತಾರೆ. ಈಗ ನಾವು 10 ನಿಮಿಷ ಹೇಳಿದ್ವಿ ಕಾಲಾವಧಿ ಅಂತ ಹೇಳಿ, ನಾವು ಫಸ್ಟಿಗೆ ಈಗ ವೈದ್ಯರೊಂದಿಗೆ ಸಮಾಲೋಚನೆ ಮಾಡಿದ ಬಳಿಕ ಈ ವೈದ್ಯರು ನಾವೇನು ಮಾಡ್ತೇವೆ ಅಂದರೆ ಸಲಹೆ ನೀಡ್ತೇವೆ ಇವರಿಗೆ, ಯಾರಿಗೆ ಚಿಕಿತ್ಸಕರಿಗೆ, ಇವರಿಗೆ ಇಷ್ಟು ಸಮಯಗಳ ಕಾಲ ಈ ಚಿಕಿತ್ಸೆಯನ್ನು ನೀಡಿ ಅಂತ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಅಷ್ಟು ಸಮಯಗಳ ಕಾಲ ಅವರು ಟೈಮ್ ಮಾನಿಟರಿಂಗ್ ಅಂತ ಹೇಳ್ತೇವೆ, ಅಷ್ಟು ಸಮಯಗಳ ಕಾಲ ಅವರು ಆ ಚಿಕಿತ್ಸೆಯನ್ನು ಕೊಡ್ತಾರೆ. ಅದಾದ ನಂತರ ಒಂದು ವೇಳೆ ಈಗ ಏನಾಗ್ತದೆ ಅಂದರೆ ಈಗ ಕೆಲವೊಂದು ಬಾತ್ ಟಬ್ಗಳಿದೆ ನಮ್ಮಲ್ಲಿ, ಈಗ ಹಿಪ್ ಬಾತ್ ಟಬ್ ಅಥವಾ ಇಮರ್ಷನ್ ಬಾತ್ ಟಬ್ಬಲ್ಲಿ ಕೆಲವು ಪ್ರಾಯ ಆದವರಿಗೆ ಏನಾಗ್ತದೆ ಅಂದರೆ ಅದರಲ್ಲಿ ಕುಳಿತುಕೊಳ್ಳಲು ಎದ್ದೇಳಲು ಸ್ವಲ್ಪ ಸಮಸ್ಯೆ ಆಗೋದ್ರಿಂದ ಈ ಚಿಕಿತ್ಸಕರು ಅವರಿಗೆ ಸಹಾಯ ಮಾಡಲು ಇರ್ತಾರೆ ಜೊತೆಗೆ. ಒಂದು ವೇಳೆ ಏನಾದರೂ ಅವರಿಗೆ ಅನಾನುಕೂಲ ಆಯಿತು ಅಂದರೆ ಕೆಲವೊಮ್ಮೆ ತಲೆ ಸುತ್ತು ಬರುವ ಸಾಧ್ಯತೆಗಳಿರ್ತದೆ. ಹೀಗೇನಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಲ್ಲಿ ಕೂಡಲೇ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅಂತ ನಾವು ಈ ಚಿಕಿತ್ಸಕರನ್ನು ನೇಮಿಸಿದ್ದೇವೆ. ಸೊ ಅವರು ಓವರಾಲ್ ಈ ಟ್ರೀಟ್ಮೆಂಟ್ಸ್ ಆಗುವ ತನಕ, ಮುಗಿಯೋ ತನಕ ರೋಗಿಯೊಟ್ಟಿಗೆ ಅಥವಾ ವ್ಯಕ್ತಿಯೊಟ್ಟಿಗೆ ಅಲ್ಲಿಯೇ ಉಪಸ್ಥಿತರಾಗಿರ್ತಾರೆ. ಜಲಚಿಕಿತ್ಸೆಯನ್ನು ಯಾವೆಲ್ಲ ಕಾಯಿಲೆಗಳಿಗೆ ಬಳಸ್ಬೋದು ಡಾಕ್ಟರ್? ಈಗ ನಾವು ಜಲಚಿಕಿತ್ಸೆಯನ್ನು ಹಲವಾರು ಕಾಯಿಲೆಗಳಿಗೆ ಬಳಸ್ತೇವೆ. ಮೊದಲಿಗೆ ಹೇಳುವುದಾದರೆ ನರ ಸಂಬಂಧಿ ಕಾಯಿಲೆಗಳು, ಈಗ ಪ್ಯಾರಾಲಿಸಿಸ್ ಆಗಿರಬಹುದು, ಸ್ಟ್ರೋಕ್ ಆಗಿರಬಹುದು, ಅಥವಾ ಅವರಿಗೆ ನಡೆದಾಡಲು ಏನಾದರೂ ಸಮಸ್ಯೆಗಳಿದ್ದರೆ ನರಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು, ಅಂತಹ ಸಮಯದಲ್ಲಿ ಜಲಚಿಕಿತ್ಸೆಯನ್ನು ನಾವು ಸೂಚಿಸ್ತೇವೆ. ನಂತರ ಜಠರ ಸಂಬಂಧಿ ಅಂದರೆ ಹೊಟ್ಟೆ ಸಂಬಂಧಿ ಕಾಯಿಲೆಗಳು, ಈಗ ಅದು ಡಯರಿಯಾ ಇರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಇರ್ಬೋದು ಅಥವಾ ಹೀಗಿರೋ ಗ್ಯಾಸ್ಟ್ರೈಟಿಸ್, ಇಂಥ ಕಂಡೀಷನ್ಗಳಲ್ಲೂ ನಾವು ಅದನ್ನು ಹೇಳ್ತೇವೆ. ಮತ್ತು ಬಹಳ ಪರಿಣಾಮಕಾರಿಯಾಗಿ ಈ ನಿದ್ರಾಹೀನತೆ, ಸ್ಟ್ರೆಸ್ ಲೈಫ್, ಇಂಥ ಕಂಡೀಷನಲ್ಲೂ ನಾವು ಜಲಚಿಕಿತ್ಸೆಯನ್ನು ಸೂಚಿಸ್ತೇವೆ. ಸೈನೋಸೈಟಿಸ್ ಆಗಲಿ, ಮೈಗ್ರೇನ್ ಆಗಲಿ, ಅಥವಾ ಕಣ್ಣು ಸಂಬಂಧಿ ಕಾಯಿಲೆಗಳಿಗೂ ಸಹ ನಾವು ಹಲವಾರು ಬಾರಿ ಈ ಜಲಚಿಕಿತ್ಸೆಯನ್ನು ಸೂಚಿಸಿದ್ದೇವೆ. ಮತ್ತು ಸ್ತ್ರೀ ರೋಗ ಸಂಬಂಧಿ, ಈಗ PCOD ಆಗಿರ್ಬೋದು, ಹಾರ್ಮೋನಲ್ ವೇರಿಯೇಷನ್ಸ್ ಆಗಿರಬಹುದು, ಅಥವಾ ಯಾವುದೇ ರಿಪ್ರೊಡಕ್ಟಿವ್ ಆರ್ಗನ್ ಸಂಬಂಧಿತ ಯಾವುದೇ ಕಾಯಿಲೆಗಳಿದ್ದರೂ ಈ ಜಲಚಿಕಿತ್ಸೆ ಬಹಳ ಪರಿಣಾಮಕಾರಿಯಾಗಿ ಫಲಿತಾಂಶವನ್ನು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ನಾವು ನೀಡಿದ್ದೇವೆ. ಹಾಗೆ ಡಾಕ್ಟರ್, ಈ ಜಲಚಿಕಿತ್ಸೆ ಮಾಡೋದಕ್ಕಿಂತ ಮುಂಚೆ ರೋಗಿಗಳನ್ನು ಯಾವ ರೀತಿ ತಯಾರು ಮಾಡ್ತೀರಿ? ಈಗ ಪೂರ್ವ ತಯಾರಿ ಹೇಳಿದಾಗೆ ನಾವು ಯಾವುದೇ ಚಿಕಿತ್ಸೆ ಕೊಡುವುದಕ್ಕಿಂತ ಮುಂಚೆ ಅವರಿಗೆ ಒಂದು ಪೂರ್ವ ತಯಾರಿ ಅಂತ ಹೇಳ್ತೇವೆ. ಅದರಲ್ಲಿ ನಾವು ರೋಗಿಗಳಿಂದ ಮೊದಲಿಗೆ ಅವರಿಗೆ 1 ರಿಂದ 2 ಗ್ಲಾಸ್ ನೀರು ಕುಡಿಲಿಕ್ಕೆ ಹೇಳ್ತೀವಿ. ಇದರಲ್ಲಿ ಏನಾಗ್ತದೆ ಅಂದರೆ ನಾವು ನೀರಿಗೆ ದೇಹವನ್ನು ಒಡ್ಡುವುದರಿಂದ ಹಾಗೆ ಅವರಿಗೆ ಕನಿಷ್ಠ ಉಡುಪಿನಲ್ಲಿ ಇರಲು ಹೇಳ್ತೇವೆ. ಅದರೊಂದಿಗೆ 1 ರಿಂದ 2 ಗ್ಲಾಸ್ ನೀರನ್ನು ಕುಡಿದು ಅದಾದ ನಂತರವೇ ನಾವು ಅವರನ್ನು ಈ ಚಿಕಿತ್ಸೆಗೆ ಒಳಪಡಿಸುತ್ತೇವೆ. ಹಾಗೆ ಈ ಜಲಚಿಕಿತ್ಸೆಯನ್ನು ಎಷ್ಟು ದಿನಗಳ ಕಾಲ ಮಾಡ್ಬೋದು ಡಾಕ್ಟರ್? ಈಗ ನಾವು ಜಲಚಿಕಿತ್ಸೆಯನ್ನು ನೋಡೋದಾದರೆ ಬೇರೆ ಚಿಕಿತ್ಸೆಗಳಲ್ಲಿ, ಈಗ ಬೇರೆ ಅಲೋಪತಿ ಆಗಿರಲಿ, ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಆಗಿರಲಿ, ಅವರೊಂದು ಕೋರ್ಸ್ ಆಫ್ ಮೆಡಿಸಿನ್ಸ್ ಅಂತ ಕೊಡ್ತಾರೆ ಫಾರ್ ಡ್ಯೂರೇಷನ್ ಆಫ್ ಟೈಮ್ ಅಂತ. ಅದೇ ರೀತಿ ನಾವು ಜಲಚಿಕಿತ್ಸೆಯನ್ನು ಕೂಡ ಫಾರ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಅಂತ ಹೇಳ್ತೇವೆ. ಒಂದು ಮೇ ಬಿ ಒಂದು 5 ದಿವಸಗಳ ಕಾಲ ಅಥವಾ 10 ದಿವಸಗಳ ಕಾಲ. ಅದು ಈ ರೋಗಿಗಳ ರೋಗ ಯಾವ ರೀತಿ ನಿವಾರಣೆ ಆಗ್ತಾ ಇದೆ ಅನ್ನೋದು ಪ್ರೋಗ್ನೋಸಿಸ್ ಅಂತ ಹೇಳ್ತೇವೆ. ಅದನ್ನು ನೋಡಿಕೊಂಡು ನಾವು ಅವರಿಗೆ ಚೇಂಜಸ್ ಮಾಡ್ತಾ ಹೋಗ್ತೇವೆ. ಅದಕ್ಕೆ ನಿರ್ದಿಷ್ಟವಾದ ಸಮಯ ಅಂತ ಇಲ್ಲ, ನಿರ್ದಿಷ್ಟವಾಗಿ ಇಷ್ಟೇ ಸಮಯ ಮಾಡಬೇಕು ಅಂತ. ಬಟ್ ನಾವು ಅವರ ಬೆಳವಣಿಗೆಗಳನ್ನು ನೋಡಿಕೊಂಡು, ಅವರ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೋಡಿಕೊಂಡು ನಾವು ಅವರಿಗೆ ಇಂತಿಷ್ಟು ಸಮಯ ಅಂತ ಹೇಳ್ತೇವೆ. ಯೂಶಲಿ ಏನಾಗ್ತದೆ ಅಂದರೆ ನಾವು ಈಗ ಅವರನ್ನು ಆಸ್ಪತ್ರೆಯಲ್ಲಿ ಅವರಿಗೆ ಒಂದು 7 ರಿಂದ 10 ದಿನಗಳ ಕಾಲ ಇಲ್ಲಿ ಉಳಿಲಿಕ್ಕೆ ಹೇಳ್ತೇವೆ. ಅಂಥ ಸಮಯದಲ್ಲಿ ನಾವು 7 ರಿಂದ 10 ದಿನಗಳ ಕಾಲ ಕೊಡ್ತೇವೆ ಜಲಚಿಕಿತ್ಸೆಯನ್ನು. ಈ ಜಲಚಿಕಿತ್ಸೆಯಲ್ಲಿ ಅಷ್ಟೊತ್ತಿಗೆ ಉತ್ತಮ ರೀತಿಯಾದಂತಹ ಫಲಿತಾಂಶ ದೊರೆಯುತ್ತದೆ. ಹಾಗೆ ಈ ಚಿಕಿತ್ಸೆಯನ್ನು ಮನೆಯಲ್ಲಿ ಕೂಡ ಸರಳವಾಗಿ ಮಾಡಬಹುದು? ಮನೆಯಲ್ಲಿ ಮಾಡುವಂಥ ಕೆಲವೊಂದು ಚಿಕಿತ್ಸೆಗಳಿವೆ. ಈಗ ನೋಡೋದಿದ್ರೆ ನಾವು ಹಬೆ ತಗೊಳ್ಳೋದು, ಅಂದರೆ ಈ ಕೋವಿಡ್ ಸಮಯದಲ್ಲಿ ನಮಗೆ ಫೇಶಿಯಲ್ ಸ್ಟೀಮ್ ಅನ್ನುವಂಥದ್ದು ಬಹಳ ಉಪಕಾರಿಯಾಗಿ ಕಂಡು ಬಂದಿತ್ತು. ಎಲ್ಲರ ಮನೆಯಲ್ಲೂ ಒಂದೊಂದು ಫೇಶಿಯಲ್ ಸ್ಟೀಮನ್ನು ಉಪಯೋಗಿಸ್ತಾ ಇದ್ದರು. ಅದೇ ರೀತಿ ಈ ಕಾಲು ಮತ್ತು ಹಸ್ತ ಸ್ನಾನ ಅಂತ ಹೇಳ್ತೇವೆ, ಅಥವಾ ಫೂಟ್ ಆ್ಯಂಡ್ ಆರ್ಮ್ ಬಾತ್ ಅಂತ, ಇದು ಅಸ್ತಮ ಕಂಡೀಷನ್ಗಳಲ್ಲಿ ಅಥವಾ ನಿದ್ರಾಹೀನತೆ ಇಂಥ ಸಮಸ್ಯೆಯಲ್ಲಿ ತುಂಬ ಉಪಕಾರಿಯಾಗಿ ಕಂಡು ಬಂದಿದೆ. ಕೆಲವೊಂದು ಟ್ರೀಟ್ಮೆಂಟ್ಸ್ಗಳನ್ನು ನಾವು ಇಲ್ಲೇ ಆಸ್ಪತ್ರೆಯಲ್ಲಿ ಕೊಡಬೇಕಾಗಿ ಬರೋದು ಯಾತಕ್ಕಾಗಿ ಅಂದರೆ ಅದು ಈ ಇನ್ಸ್ಟ್ರೂಮೆಂಟ್ಸ್ಗಳು ಕೆಲವೊಂದು ನಮಗೆ ಮನೆಯಲ್ಲಿ ಅದನ್ನು ಯೂಸ್ ಮಾಡೋ ಹಾಗೆ ಇಲ್ಲ. ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗಳು ಈಗ ಆಸ್ಪತ್ರೆಯಲ್ಲಿ ಇರುವ ಕಾರಣ ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತೇವೆ. ಕೆಲವೊಂದು ಚಿಕಿತ್ಸೆಗಳು ಮಾತ್ರ ನೀವು ಮನೆಯಲ್ಲಿ ಅಭ್ಯಾಸ ಮಾಡೋ ಹಾಗಿದೆ ಅಷ್ಟೇ. ಹಾಗೆ ಡಾಕ್ಟರ್, ಈ ಜಲಚಿಕಿತ್ಸೆ ಮಾಡುವಾಗ ಪ್ರಾಯದ ಮಿತಿ ಏನಾದರೂ ಇದೆಯಾ? ಪ್ರಾಯದ ಮಿತಿ ಅಂತ ನಾವು ಇಷ್ಟು ತನಕ ಎಲ್ಲಿ ಸಹ ಯಾರಿಗೂ ಸಹ ಇಡ್ತಿರ್ಲಿಲ್ಲ. ಯಾಕೆಂದರೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಅನೇಕ ಪ್ರಾಯ ಆದವರಿಗೂ ಇದನ್ನು ಚಿಕಿತ್ಸೆಯನ್ನು ಕೊಡ್ಬೋದು. ಆದರೆ ನಡೆದಾಡುವವರಿಗೆ ಬಹಳ ಸುಲಭವಾಗಿ ನಾವು ನೀಡಲಿಕ್ಕೆ ಆಗ್ತದೆ. ಆದರೆ ತುಂಬ ಇಳಿ ವಯಸ್ಸಿನಲ್ಲಿ ಯಾರಿಗೂ ಕೊಡ್ತಿಲ್ಲ. ಯಾಕೆಂದರೆ ಒಂದು ವೇಳೆ ಮುಳುಗಡೆ ಆಗುವ ಸಾಧ್ಯತೆಗಳಿವೆ. ಯಾಕಂದರೆ ಈ ಬಾತ್ ಟಬ್ಗಳು
ನಮ್ಮ ಇಲ್ಲಿರುವಂತಹ ಬಾತ್ ಟಬ್ಗಳು ವಿಶೇಷವಾಗಿ 5ರಿಂದ 6 ಅಡಿ ಉದ್ದ ಇರುವಂಥ ವ್ಯಕ್ತಿಗಳಿಗೆ ಮಾಡಿರುವಂಥದ್ದು. ಹಾಗೆ ಚಿಕ್ಕ ಮಕ್ಕಳಿಗಿರುವ ಬಾತ್ ಟಬ್ಗಳಿದ್ದಲ್ಲಿ ನೀವು ಮನೆಯಲ್ಲಿ ಈಗ ಚಿಕ್ಕ ಬಾತ್ ಟಬ್ಗಳು ಬರ್ತದೆ ಮಕ್ಕಳಿಗೆ ಅಂತ, ಕಿಡ್ಸ್ ಬಾತ್ ಟಬ್ ಅಂತ, ಅಂಥದ್ರಲ್ಲಿ ನೀವು ಅವರಿಗೆ ಈಗ ಕೊಡುವುದಿದ್ರೆಲ್ಲ ತೊಂದರೆ ಇಲ್ಲ. ಬಟ್ ಅಂಥ ಸಮಯದಲ್ಲಿ ಖಂಡಿತವಾಗಿ ಒಬ್ಬರು ಉಪಸ್ಥಿತರಲ್ಲಿ ಇರಲೇಬೇಕು. ಯಾಕಂದರೆ ಮಕ್ಕಳು ಆಟ ಆಡಿಕೊಂಡು ನೀರಲ್ಲಿ ಮುಳುಗಡೆ ಆಗುವ ಸಾಧ್ಯತೆಗಳಿರ್ತವೆ. ಅದರಿಂದ ನಾವು ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಅಂತ ಏನು ಕೊಡ್ತಿಲ್ಲ, ಆದರೆ ಹಿರಿಯರಿಗೆಲ್ಲ ಕೊಡ್ತೇವೆ. ಇಲ್ಲಿ ಎಲ್ಲ ಪ್ರಾಯದವರಿಗೂ ಕೊಡ್ತಾ ಇದ್ದೇವೆ, ಏನು ಸಮಸ್ಯೆ ಆಗ್ತಿಲ್ಲ. ಡಾಕ್ಟರ್, ಈ ಜಲಚಿಕಿತ್ಸೆ ಮಾಡಿದ ನಂತರ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು? ಈಗ ಜಲಚಿಕಿತ್ಸೆಯ ಮುಂಚೆ ನಾವು ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮ ಅಂತ ತಗೊಂಡಿದ್ದೇವೆ. ಅದೇ ರೀತಿ ನಾವು ಈಗ ಚಿಕಿತ್ಸೆಯ ಬಳಿಕ ಕೆಲವೊಂದು ಕ್ರಮಗಳನ್ನು ಮಾಡಬೇಕಾಗ್ತದೆ. ಅದರಲ್ಲಿ ಈಗ ಏನಾಗ್ತದೆ ಅಂದರೆ ಚಿಕಿತ್ಸೆಯ ನಂತರ ನಮ್ಮಲ್ಲಿ ರಕ್ತ ಸಂಚಾರ ತುಂಬ ಉತ್ತಮವಾಗಿರ್ತದೆ. ಆ ಕಾರಣಕ್ಕಾಗಿ ಅವರಿಗೆ ಚಿಕಿತ್ಸೆ ಬಳಿಕ ನಾವು ಕೆಲವೊಮ್ಮೆ ನೀರು ಕುಡಿಲಿಕ್ಕೆ ಹೇಳ್ತೇವೆ, ಅಥವಾ ಕೆಲವೊಮ್ಮೆ ವ್ಯಾಯಾಮಗಳನ್ನು ಮಾಡಲಿಕ್ಕೆ ಹೇಳ್ತೇವೆ, ಅಥವಾ ಸನ್ಬಾತ್ ಅಂದರೆ ಸೂರ್ಯನ ಕಿರಣಗಳಿಗೆ ದೇಹವನ್ನು ಒಡ್ಡುವಂಥ ಪ್ರಕ್ರಿಯೆಯನ್ನು ನಾವು ಹೇಳ್ತೇವೆ. ಯಾಕೆ ಅಂದರೆ ಅದರಿಂದಾಗಿ ಅವರಿಗೆ ದೇಹದಲ್ಲಿ ಪುನಶ್ಚೇತನಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಿರ್ತವೆ. ಪ್ರತಿಯೊಂದು ಜೀವಕೋಶಗಳಲ್ಲೂ ಉತ್ತಮ ರೀತಿಯಾದಂತಹ ರಕ್ತ ಸಂಚಾರ ಆಗಿರ್ತದೆ. ಪೌಷ್ಟಿಕಾಂಶಗಳು ದೇಹದಲ್ಲಿ ಸಂಪೂರ್ಣವಾಗಿ ದೊರೆಯಲಿಕ್ಕೆ ನಾವು ಈ ರೀತಿಯಾದಂತಹ ವ್ಯಾಯಾಮ ಎಲ್ಲ ಮಾಡಲಿಕ್ಕೆ ಹೇಳ್ತಾ ಹೋಗ್ತೇವೆ. ನೀವು ಸನ್ಬಾತ್ ಅಂತ ಹೇಳಿದ್ರಿ, ಸೊ ಎಷ್ಟು ಹೊತ್ತಿಗೆ ನಾವು ಸೂರ್ಯನ ಕಿರಣಗಳಿಗೆ ದೇಹವನ್ನು ನೋಡಬೇಕು? ಈಗ ನಾವು ಟ್ರೀಟ್ಮೆಂಟ್ಸ್ ಅವಧಿಗಳನ್ನು ಏನು ಮಾಡ್ತೇವೆ ಅಂದರೆ ಹೆಚ್ಚಿನದಾಗಿ ಈ ಉಷಃಕಾಲ ಅಂತ ಹೇಳ್ತೇವೆ. ಬೆಳಿಗ್ಗೆಯ ಕಾಲದಲ್ಲಿ ಈ ಚಿಕಿತ್ಸೆಗಳನ್ನು ಕೊಡ್ತೇವೆ, ಅಥವಾ ಮಧ್ಯಾಹ್ನದ ಬಳಿಕ ಈ ನೀರಿನ ಚಿಕಿತ್ಸೆಗಳನ್ನು ಯೂಶಲಿ ಕೊಡ್ತೇವೆ. ಈಗ ಏನಾಗ್ತದೆ ಅಂದರೆ ಈಗ ಆ ಸಮಯದಲ್ಲಿ ಸೂರ್ಯನ ಕಿರಣಗಳ ಅಥವಾ ಶಾಖ ಬಹಳ ಕಮ್ಮಿ ಇರ್ತದೆ, ಬೆಳಿಗ್ಗೆಯ ಕಾಲ ಅಥವಾ ಸಂಜೆಯ ಕಾಲದಲ್ಲಿ. ಅಂಥ ಸಮಯದಲ್ಲಿ ನಾವು ನಮ್ಮ ದೇಹವನ್ನು ಬಿಸಿಲಿನ ಶಾಖಕ್ಕೆ ಒಡ್ಡುವುದರಿಂದ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಸೊ ಅದೇನಾಗಿದೆ ಅಂದರೆ ಈಗ ಕೆಲವೊಂದು ರಿಸರ್ಚ್ ಕೂಡ ಪ್ರೂವ್ ಮಾಡಿದ ಹಾಗೆ ಹೇಳ್ತದೆ ಏನಂದರೆ ವಿಟಮಿನ್ ಡಿ ಅನ್ನು ಉತ್ಪತ್ತಿ ಮಾಡಲು ಬಹಳ ಉಪಕಾರಿಯಾದದ್ದು ನಮ್ಮ ಸನ್ಲೈಟ್ ಅಥವಾ ಸೂರ್ಯನ ಕಿರಣಗಳು ಅಂತ ಹೇಳ್ತೇವೆ. ಹಾಗಾಗಿ ಅದು ಬೆಳಿಗ್ಗೆ 8ರಿಂದ 10 ಗಂಟೆ ಆ ಅವಧಿಯಲ್ಲಿ, ಅಥವಾ ಸಂಜೆ 3ರಿಂದ 5 ಗಂಟೆ ಇಂತಹ ಅವಧಿಯಲ್ಲಿ ಸೂರ್ಯನ ಕಿರಣಗಳಿಗೆ ಮೈ ಒಡ್ಡುವುದರಿಂದ ತುಂಬ ರೀತಿಯಾದಂಥ ಉಪಕಾರ ಇದೆ. ಓಕೆ ಡಾಕ್ಟರ್, ಈ ಜಲಚಿಕಿತ್ಸೆ ಮಾಡೋದ್ರಿಂದ ಏನಾದರೂ ಅಡ್ಡ ಪರಿಣಾಮ ಇದೆಯಾ ಅಂತ? ಈಗ ಬೇರೆ ಚಿಕಿತ್ಸೆಗಳಲ್ಲಿ ಕಾಣುವ ಹಾಗೆ ನಮ್ಮಲ್ಲಿ ಅಂತಹ ದೊಡ್ಡ ಅಡ್ಡ ಪರಿಣಾಮಗಳು ಏನೂ ಇಲ್ಲ. ಆದರೆ ಕೆಲವೊಂದು ಅನಾನುಕೂಲಗಳು ಅಂತ ಹೇಳ್ತೇವೆ, ಕೆಲವೊಮ್ಮೆ ಡಿಸ್ಕಂಫರ್ಟ್ ಆಗುವಂಥ ಸಾಧ್ಯತೆಗಳಿರ್ತವೆ. ಅದು ಮೇ ಬಿ ಈ ಟಬ್ಬಲ್ಲಿ ಇಷ್ಟು ಸಮಯ ಕೂತ್ಕೊಂಡು ಅಭ್ಯಾಸ ಇರುವುದಿಲ್ಲ ಯಾವುದೇ ರೀತಿಯಾದಂಥ ವ್ಯಕ್ತಿಗೆ, ಅದರಿಂದಾಗಿ ಅವರಿಗೆ ಆಗೋದು. ಅಥವಾ ನೀರಿನಿಂದ ಸಡನ್ನಾಗಿ ಅವರು ಮೇಲೆ ಎದ್ದು ಕೂತ್ಕೊಂಡ್ರೆ ಕೆಲವೊಮ್ಮೆ ತಲೆ ಸುತ್ತು ಬರುವಂಥದ್ದು, ಇಂಥದ್ದೆಲ್ಲ ಆಗ್ತದೆ. ಇದೇ ಕಾರಣಕ್ಕಾಗಿ ನಾವು ಅಲ್ಲಿ ಥೆರಪಿಸ್ಟ್ ಚಿಕಿತ್ಸಕರನ್ನು ನೇಮಿಸಿರ್ತೇವೆ. ಅವರು ಈ ರೀತಿ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಆಗದಂತೆ ನೋಡ್ತಾ ಇರ್ತಾರೆ. ಹಾಗಾಗಿ ನಾವು ಈಗ 100ಕ್ಕೆ 100 ಹೇಳಲಿಕ್ಕಾಗೋದಿಲ್ಲ ಇದರಿಂದ ಅಡ್ಡ ಪರಿಣಾಮ ಬರ್ತದೆ ಅಂತ. ಬಟ್ ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮಗಳು ಇಷ್ಟರ ತನಕ ನಮಗೆ ಅಷ್ಟು ದೊಡ್ಡ ಮಟ್ಟಿಗೆ ಕಂಡು ಬಂದಿಲ್ಲ. ಓಕೆ. ಹಾಗೆ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಬೇರೆ ಚಿಕಿತ್ಸೆಯ ಜೊತೆಗೆ ಜಲಚಿಕಿತ್ಸೆ ಕೂಡ ಕೊಡ್ಬೋದಾ ಅಂತ? ಖಂಡಿತವಾಗಿಯೂ ಈ ಚಿಕಿತ್ಸೆಯನ್ನು ಬೇರೆ ಚಿಕಿತ್ಸೆಯ ಒಟ್ಟಿಗೆ ನಾವು ಒಂದುಗೂಡಿಸಬಹುದು. ಈಗ ನಾವು ಆಯುರ್ವೇದ ಚಿಕಿತ್ಸೆಯೊಂದಿಗೆ ನಾವು ಇದನ್ನು ಒಂದುಗೂಡಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮದೇ ಚಿಕಿತ್ಸೆಗಳಿಗೆ ಆಕ್ಯುಪಂಕ್ಚರ್ ಇರ್ಬೋದು, ಅಥವಾ ಫಾಸ್ಟಿಂಗ್ ಥೆರಪಿ ಇರ್ಬೋದು. ಫಾಸ್ಟಿಂಗ್ ಥೆರಪಿ ಸಮಯದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಇದರದ್ದು ಫಲಿತಾಂಶ ದೊರೆಯುತ್ತದೆ. ಯಾಕೆ ಅಂದರೆ ನಮ್ಮ ಉಪವಾಸ ಚಿಕಿತ್ಸೆ ಆ ಸಮಯದಲ್ಲಿ ಏನಾಗ್ತದೆ ಅಂದರೆ ದೇಹ ಕಂಪ್ಲೀಟ್ ರಿಲ್ಯಾಕ್ಸೇಷನ್ಗೆ ಹೋಗಿರ್ತದೆ. ಅಂಥ ಸಮಯದಲ್ಲಿ ನಾವು ಜಲಚಿಕಿತ್ಸೆ ಕೊಡುವುದರಿಂದ ಆ ದೇಹದಲ್ಲಿ ಉತ್ತಮ ರೀತಿಯಾದಂಥ ರಕ್ತ ಸಂಚಾರ ಆಗ್ತದೆ, ಮತ್ತು ಪೌಷ್ಟಿಕಾಂಶವನ್ನು ದೇಹದ ಪ್ರತಿಯೊಂದು ಭಾಗಕ್ಕೂ ಅದು ನೀಡಲು ಬಹಳ ಉಪಕಾರಿಯಾಗಿದೆ. ಹಾಗಾಗಿ ಇದನ್ನು ಯಾವುದೇ ಚಿಕಿತ್ಸೆಗೆ, ಅಲೋಪತಿ ಆಗಿರ್ಬೋದು ಅಥವಾ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸ್, ಯಾವುದೇ ಭಾರತೀಯ ಔಷಧೀಯ ಸಿಸ್ಟಮ್ಸ್ ಯಾವುದೇ ಇರಲಿ, ಅದರ ಮಧ್ಯದಲ್ಲಿ ನಾವು ಈ ಚಿಕಿತ್ಸೆಯನ್ನು ಖಂಡಿತವಾಗಿ ಸಹ ಕೊಡ್ಬೋದು. ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಅದರಿಂದ ಆಗುವುದಿಲ್ಲ. ಓಕೆ ಡಾಕ್ಟರ್, ನಮ್ಮ ವೀಕ್ಷಕರಿಗೆ ಈ ಜಲಚಿಕಿತ್ಸೆಯ ಬಗ್ಗೆ ಏನಾದರೂ ಸಲಹೆ ಕೊಡ್ಬೋದಾ? ಈಗ ಜಲಚಿಕಿತ್ಸೆಯನ್ನು ಎಲ್ಲ ಪ್ರಾಯದವರಿಗೂ ತಗೊಳ್ಬೋದು ಅಂತ ಹೇಳಿದ್ದೇನೆ. ಹಾಗಾಗಿ ನಾವು ಮೊದಲಿಗೆ ಹೇಳಿದಂತೆ ಇದು ಪಂಚಮಹಾಭೂತಗಳಲ್ಲಿ ಒಂದು. ಹಾಗಾಗಿ ಇದರಿಂದ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳಿಲ್ಲ. ಹಾಗೆ ಮನೆಯಲ್ಲೂ ಕೆಲವೊಂದು ಚಿಕಿತ್ಸೆಗಳನ್ನು ಮಾಡಬಹುದು, ಆದರೆ ವೈದ್ಯರ ಸಲಹೆ ಇದ್ದಷ್ಟು ಅದು ತುಂಬ ಉಪಕಾರಿಯಾಗಿ ನಮಗೆ ಕಂಡು ಬರ್ತದೆ. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಕೆಲವೊಂದು ಅನಾನುಕೂಲಗಳು ನಾನು ಆಗ ಹೇಳಿದಂತೆ ಕೆಲವೊಂದು ಬಂದಲ್ಲಿ ನಮಗೆ ಮನೆಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಆದರೆ ನೀವು ಇಲ್ಲಿ ಆಸ್ಪತ್ರೆಯಲ್ಲಿ ಬಂದು ತೆಗೆದುಕೊಳ್ಳುವುದರಿಂದ ಅದರಿಂದ ಏನಾಗ್ತದೆ ಅಂದರೆ ಉತ್ತಮ ರೀತಿಯಾದಂತಹ ಫಲಿತಾಂಶವೂ ದೊರೆಯುತ್ತದೆ, ಪ್ಲಸ್ ಅದರೊಟ್ಟಿಗೆ ಏನಾಗ್ತದೆ ಅಂದರೆ ದೇಹದಲ್ಲಿ ಉತ್ತಮ ರೀತಿಯಾದಂತಹ ಪುನಶ್ಚೇತನ ಕೂಡ ಆಗ್ತಾ ಹೋಗ್ತದೆ. ಹಾಗಾಗಿ ಓವರ್ ಆಲ್ ಏನು ಹೇಳುವುದಂದರೆ, ನಾನು ಯಾವುದೇ ಚಿಕಿತ್ಸೆ ತಗೊಳ್ತಾ ಇರಲಿ, ನೀವು ಅಲೋಪತಿ ಆಗಿರ್ಬೋದು ಅಥವಾ ಆಯುರ್ವೇದ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಸಿಸ್ಟಮ್ ಆಫ್ ಮೆಡಿಸಿನ್ ಆಗಿರ್ಬೋದು, ಜಲಚಿಕಿತ್ಸೆ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಎಲ್ಲ ರೋಗಗಳಿಗೂ ಉತ್ತಮ ರೀತಿಯಾದಂತಹ ಉಪಕಾರ ಅಥವಾ ಫಲಿತಾಂಶವನ್ನು ನೀಡಿದೆ. ಹಾಗಾಗಿ ಇದನ್ನು ಬೇರೆ ಚಿಕಿತ್ಸೆಗಳು ಒಟ್ಟಿಗೆ ಒಂದುಗೂಡಿಸೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗುವುದಿಲ್ಲ. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಜಲಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜಲಚಿಕಿತ್ಸೆಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ನಮಸ್ಕಾರ.